ವಿರಾಮದ ನಂತರ ಶ್ರೀಕೃಷ್ಣ ಲೀಲೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳೂರು ನಗರದ ಅತ್ತಾವರದಲ್ಲಿರುವ ಶ್ರೀ ಕ್ಷೇತ್ರ ಚಕ್ರಪಾಣಿ ಗೋಪಿನಾಥ ದೇವಸ್ಥಾನದಲ್ಲಿ ಕೂಡ ಶ್ರೀ ಕ್ಷೇತ್ರ ಜಯಂತ್ಯೋತ್ಸವ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಈ ಕ್ಷೇತ್ರ ಒಂದು ಕಾಲದಲ್ಲಿ ಅರ್ಥಪುರ ಎಂದು ಕರೆಯಲ್ಪಡ್ತಿತ್ತು. 11ನೇ ಶತಮಾನದಲ್ಲಿ ಗೋರಖನಾಥ ಋಷಿ ಈ ಒಂದು ಗೋಪಿನಾಥನ ಪ್ರತಿಮೆಯನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದರು ಅಂತ ಪ್ರತೀತಿ ಇದೆ. ಅಲ್ಲಿಂದ ಇಲ್ಲಿಯ ತನಕ ಅಂದರೆ ಹಿಂದಿನ ಕಾಲದಲ್ಲಿ ರಾಜರ ಉಂಬಳಿ ಎಲ್ಲ ಇದ್ದ ಕಾರಣ ಭಾಳ ವೈಭವದಿಂದ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದವು. ಆದರೆ ಈಗ ಕಾಲಾನಂತರ ಆ ಉಂಬಳಿಯ ಇದೆಲ್ಲ ಹೋಗಿ ನಾವೇ ಊರಿನ ಜನರೇ ಸೇರಿ ನಡೆಸುವಂಥ ಒಂದು ಸಂಭವ ಬಂದಿದೆ. ಹಾಗಾಗಿ ಹಿಂದೆ ಇದ್ದಂಥ ಗತ ವೈಭವ ಅದು ಈಗ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. 1994ರಲ್ಲಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಆ ಸಂದರ್ಭದಲ್ಲಿ ಒಂದು ಬ್ರಹ್ಮಕಲಶ ಎಲ್ಲ ಮಾಡಿ ಪುನರ್ ಪ್ರತಿಷ್ಠೆ ಮಾಡಿದೆವು. ನಂತರ ಒಂದೊಂದೇ ಕೆಲಸಗಳನ್ನು ಮಾಡಿ ಅಭಿವೃದ್ಧಿಪಡಿಸಿಕೊಂಡು ಇವತ್ತು ಈ ಹಂತಕ್ಕೆ ಇದು ಬಂದಿದೆ. ಮುಂದೆ ಕೂಡ ಬೇರೆ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕು ಅಂತ, ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ನಮ್ಮ ಆಸೆ ಇದೆ. ಅದು ನೆರವೇರ್ಬೋದು ಅಂತ ನಮ್ಮ ಆಶಯ. ಈ ಕೃಷ್ಣಾಷ್ಟಮಿಯನ್ನು ಹಲವಾರು ವರ್ಷಗಳಿಂದ, ಅಂದರೆ ಇದು ಗೋಪಿನಾಥ ಕ್ಷೇತ್ರ ಅಂದರೆ ಶ್ರೀಕೃಷ್ಣನ ಕ್ಷೇತ್ರ ಆದ ಕಾರಣ ಹಲವಾರು ವರ್ಷಗಳಿಂದ ಆಚರಿಸ್ತಾ ಬಂದಿದ್ದೇವೆ. ಪ್ರತಿ ವರ್ಷ ನಾವು ಮಕ್ಕಳಿಗೆ ಮತ್ತು ಮಹಿಳೆಯರಿಗಾಗಿ, ಹೆಣ್ಣು ಮಕ್ಕಳಿಗೆ ಮತ್ತು ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ, ಹಾಗೆ ವಿದ್ಯಾರ್ಥಿನಿಯರಿಗಾಗಿ ಭರತನಾಟ್ಯ ಸ್ಪರ್ಧೆ, ಹಾಗೆ ಜಾನಪದ ನೃತ್ಯ, ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಇದು ಭಾಳ ಚೆನ್ನಾಗಿ ನಡೀತದೆ. ಈಗ ಗೋಪಿನಾಥ ಕ್ಷೇತ್ರವು ಚಕ್ರಪಾಣಿ ಅಂತ ಭಾಳ ಪ್ರಸಿದ್ಧಿಯನ್ನು ಪಡೆದಿದೆ. ಇದು ಅತ್ತಾವರದಲ್ಲಿದೆ. ಅತ್ತಾವರ ನಂದಿಗುಡ್ಡ ರಸ್ತೆಯ ಹತ್ತಿರ ಇದೆ. ಹಾಗಾಗಿ ಚಕ್ರಪಾಣಿ ಅಂದರೆ ಪೀಠದಲ್ಲಿ ಚಕ್ರ ಇರೋ ಕಾರಣ ಗೋಪಿನಾಥನಿಗೆ ಚಕ್ರಪಾಣಿ ಅಂತ ಹೆಸರಿದೆ. ಚಕ್ರಪಾಣಿ ಕ್ಷೇತ್ರ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಾಗ್ತದೆ. ಅದು ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರತಿ ವರ್ಷ ನಾವು ನಡೆಸೋದರಿಂದ ಇನ್ನೂ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ. ಅದೇ ರೀತಿಯಲ್ಲಿ ಇಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. ಅದು ನಾಡ್ದು 29ನೇ ತಾರೀಕಿಗೆ ಗಣೇಶೋತ್ಸವ ಕೂಡ ನಡೆಯಲಿಕ್ಕಿದೆ. ವೈಭವಯುತವಾದಂಥ ಒಂದು ಮೆರವಣಿಗೆಯನ್ನು ಮಾಡಿ ನಾವು ಇದೇ ನಮ್ಮ ಚಕ್ರತೀರ್ಥ ಕೆರೆಯಲ್ಲಿ ಅದನ್ನು ವಿಸರ್ಜನೆ ಮಾಡ್ತೇವೆ. ಅಬ್ಬಕ್ಕನ ಪ್ರದೇಶ ಉಳ್ಳಾಲದಲ್ಲಿ ಕೂಡ ಶ್ರೀ ಕ್ಷೇತ್ರ ಜನ್ಮಾಷ್ಟಮಿಯನ್ನ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಬಹಳಷ್ಟು ಸಂಭ್ರಮದಿಂದ ಪಾಲ್ಗೊಳ್ಳುವ ಜನರು ಈ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಜರುಗಿಸ್ತಾರೆ.
ಮೊಸರುಡಿಕೆ ಉತ್ಸವ ನಾಳಿದ್ದು 17ಕ್ಕೆ ರಾತ್ರಿ ಚಂದ್ರೋದಯಕ್ಕೆ ನಮ್ಮ ಶ್ರೀಕೃಷ್ಣ ಪರಮಾತ್ಮನ ಪೂಜೆ ಪ್ರಾರಂಭ ಆಗ್ತದೆ. ಮರುದಿವಸ 9 ಗಂಟೆಗೆ ಇಲ್ಲಿ ಭಜನೆ ಕಾರ್ಯಕ್ರಮ ಆಗ್ತದೆ ಮೊಸರುಡಿಕೆಗೆ. ರಾತ್ರಿ 7:15ಕ್ಕೆ ನಮ್ಮ ಶೋಭಾಯಾತ್ರೆ ಹೊರಡ್ತಾರೆ. ಆಮೇಲೆ ಇಲ್ಲಿಂದ ಸೀದಾ ಹೋಗಿ ಶೋಭಾಯಾತ್ರೆ ಅಂಬೇಡ್ಕರ್ ಮೈದಾನಿಗೆ ಹೊರಡ್ತಾರೆ. ಅಲ್ಲಿಂದ ರಾತ್ರಿ ಶೋಭಾಯಾತ್ರೆ ಎಲ್ಲ ಮುಗಿದ ನಂತರ ಇಲ್ಲಿಗೆ ನಾವು ರಥವನ್ನು ಕೊಂಡರು. ಆಮೇಲೆ ಈ ಮೊಸರುಡಿಕೆ ನಾವು ಪ್ರಾರಂಭ ಮಾಡಲಿಕ್ಕೆ ಇದು 54ನೇ ವರ್ಷ, 53 ಕಳೀತಿದ್ದು 54ನೇ ವರ್ಷ. ಈ ಮೊಸರುಡಿಕೆ ಮಾಡಲಿಕ್ಕೆ ನಾವು ಆರಂಭದಿಂದಲೂ ಒಂದು ನಮ್ಮ ಮನಸ್ಸಿನ ಅನಿಸಿಕೆ ಏನಂದರೆ ಫಸ್ಟಿಗೆ ನಾವು ಮಾಡಲಿಕ್ಕೆ ಭಾಳ ಕಷ್ಟ ಇತ್ತು. ವರ್ಷ ಪ್ರತಿ ಜಾಸ್ತಿ ವಿಜೃಂಭಣೆದು ಆಗ್ತಾ ಹೊರತು ಏನು ತೊಂದರೆ ಇಲ್ಲ. ಊರಿನ ಜನ, ಹೊರ ಊರಿನ ಜನ ಎಲ್ಲ ಸೇರಿ ಈ ನಮ್ಮ ತೊಕ್ಕೋಟಿನ ಮೊಸರುಡಿಕೆಗೆ ಭಾಳ ಪ್ರೋತ್ಸಾಹ ಕೊಡ್ತಾರೆ. ಭಾಳ ಯಶಸ್ವಿ ಆಗ್ತದೆ. ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ಜನರದೆಲ್ಲ ಸಹಕಾರ ಮತ್ತು ಎಲ್ಲ ಊರಿನ ಕ್ಲಬ್ನ ಜನರೆಲ್ಲ ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡ್ತಾರೆ. ಒಳ್ಳೆ ಇಷ್ಟರವರೆಗೆ ಏನು ತೊಂದರೆ ಇಲ್ಲ, ಏನು ಒಂದು ಚಾಚು ಅಂತ ಯಾವ ಗಲಾಟೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಆಗಿದೆ. ಇದಕ್ಕೆಲ್ಲ ಅವರಿಗೆ ನಾವು ಆಭಾರಿಯಾಗಿದ್ದೇವೆ. ಇನ್ನೂ ಕೂಡ ನಮ್ಮ ಮುಂದೆ ಜಾಸ್ತಿ ಅವರಿಗೆ ನಮಗೆ ಸಹಕಾರ ಕೊಡಬೇಕು. ಈ ಎಲ್ಲ ಸಂಘ ಸಂಸ್ಥೆಗಳಿಗೆ ನನ್ನ ಕೃತಜ್ಞತೆ. ನಾವು ಜೈವೀರ ಮಾತೃವಂಶ ಪ್ರಾರಂಭ ಮಾಡಿದ ಪ್ರಥಮದಲ್ಲಿ ಭಾಳ ಕಷ್ಟದಲ್ಲಿ ಮಾಡಿದ್ದೇವೆ. ಮತ್ತೆಲ್ಲ ಮೆಂಬರ್ಸ್ ಎಲ್ಲ ಜಾಸ್ತಿ ಆಗಿ ಈಗ ಉತ್ತಮ ರೀತಿಯಲ್ಲಿ ನಡೆಯುತ್ತದೆ. ಆನಂತರ ನಮಗೆ ಇಲ್ಲಿಂದ ಮಂಗಳೂರಿಗೆ ನಡೆದುಕೊಂಡು ಹೋಗಬೇಕು. ಈ ದಾರಿ ಇರಲಿಲ್ಲ, ಆಚೆ ಬದಿಯಲ್ಲಿ ಸಂಕದಲ್ಲಿ ಹೋಗಬೇಕು ಮಸೂಡಿಗೆಯನ್ನು ನೋಡಲಿಕ್ಕೆ. ಅಂಥ ಕಷ್ಟ ಬೇಡ ಅಂತ ನಾವು ಶಾಲೆಯವರೆಲ್ಲ ಕೂಡಿ ಒಂದು ಮಸೂಡಿಕೆಯನ್ನು ಪ್ರಾರಂಭ ಮಾಡಿದ್ದೇವೆ, ಸಣ್ಣ ರೀತಿಯಲ್ಲಿ. ಅದು ಕೂಡ ಈಗ ಉತ್ತಮ ರೀತಿಯಲ್ಲಿ ನಡೀತದೆ. ಅಂದರೆ ಮೊಸರುಕುಡಿಕೆ ಈ ವರ್ಷ ನಾವು ಶ್ರೀ ಜೈವೀರ ಮಾತೃವಂಶಾಲೆ ಇತರ ಮತ್ತು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ 54ನೇ ವರ್ಷ ಮೊಸರುಕುಡಿಕೆಯನ್ನು ಈಗ ಆಚರಿಸುತ್ತಿದ್ದೇವೆ. 54ನೇ ಮೊಸರುಕುಡಿಕೆ ಹಾಗೆ ಎಲ್ಲ ಊರಿನ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಭಾರಿ ವಿಜೃಂಭಣೆಯಿಂದ ಮೊಸರುಡಿಕೆಯನ್ನು ಆಚರಿಸಿದೆ. ನಾನು ಈ ಶಾಲೆಯಲ್ಲಿ ಶಿಕ್ಷಕರು ಮೊದಲೇ ಇಲ್ಲಿನ ಪರಿಸ್ಥಿತಿ ಅಂದ್ಕೊಂಡು ತೊಕ್ಕೋಟಿನಲ್ಲಿ ಒಂದು ಮೊಸರುಕುಡಿಕೆ ಒಂದು ಒಳ್ಳೆಯ ರೀತಿಯಲ್ಲಿ ಆಗಬೇಕು, ಇಲ್ಲಿನ ಜನರಿಗೆ ಒಂದು ಒಳ್ಳೆಯ ಜಾತ್ರೆ ಬರಬೇಕಂತೇಳಿ ಮೊದಲಿನ ಹಿರಿಯರೆಲ್ಲ ಸೇರಿ ಈ ಒಂದು ಮೊಸರುಕುಡಿಕೆ ಉತ್ಸವವನ್ನು ಇಲ್ಲಿ ಆಚರಿಸಿದೆ. ಹಾಗೆ ಇದನ್ನು ನಾವು ಈಗ ಒಳ್ಳೆಯ ರೀತಿಯಿಂದಲೇ ನಾವು ಇದನ್ನು ಮುಂದೆ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ನಾವು ಮುಂದೆ ಕೊಂಡೋಗ್ತಿದ್ದೇವೆ. ಹಾಗಾಗಿ ವ್ಯಾಯಾಮ ಶಾಲೆಯಿಂದಲೇ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಸಮಾಜಕ್ಕೆ ಬೇಕಾದ ಒಂದು ಒಳ್ಳೆಯ ಒಳ್ಳೆಯ ಕೆಲಸಗಳನ್ನು ಇಲ್ಲಿ ಮಾಡ್ತಾಯಿದ್ದೇವೆ.
ಇದಿಷ್ಟು ಮಂಗಳೂರಿನ ವಿವಿಧ ಕಡೆ ಅದ್ದೂರಿಯಿಂದ ಆಚರಿಸಿದ ಶ್ರೀ ಕ್ಷೇತ್ರ ಜನ್ಮಾಷ್ಟಮಿಯ ಒಂದು ಝಲಕನ್ನ ನಿಮ್ಮ ಮುಂದೆ ಇಡುವ ಒಂದು ಸಣ್ಣ ಪ್ರಯತ್ನ. ಶ್ರೀ ಕ್ಷೇತ್ರ ಜನ್ಮಾಷ್ಟಮಿಯ ವಿಶೇಷ ಕಾರ್ಯಕ್ರಮ ಶ್ರೀಕೃಷ್ಣ ಲೀಲೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೂರ್ನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ.